ಹೋಗ್ತೇನೆ ನೀನು ಸೈಟಿಯಾಗೆ ಹೋಗು, ಇನ್ನೊಂದು ತಿಂಗಳು ರಜೆ ಇದೆ ಅಲ್ಲ, ಪ್ಲೀಸ್ ಪ್ಲೀಸ್ ಬರೋದು ಯಾರು ಬರೋದು ಆಮೇಲೆ ಹಂಗೆ ನಾನು ಬರ್ತೀನಿ ವಾಪಸ್ ಕರ್ಕೊಂಡ್ಬರ್ತೀನಿ. ಇಲ್ಲ ಎಷ್ಟು ಕೆಜಿ ಇದೆ? 8 ಅಂದ್ರೆ ಎಷ್ಟು? 8 ಅಂದ್ರೆ 8. ಆಮೇಲೆ ಅದೆತ್ತೀಗ ಇದು ಇದಾದ್ರೆ ನಾನು ನಂಗೆ ಎತ್ತಕ್ಕಾಗಲ್ಲ. ಇದು ಪ್ರಯತ್ನ ಮಾಡು. ಟ್ರೈ ಅಗೇನ್. ಚಾಯ್ ಹೋಗೋದು ಈಚೆ ನೋಡು, ಅಲ್ಲೇ ನಿಲ್ಲು. ಬಂತು ಅದಾಗುದಿಲ್ಲ, ಅದಾಗಲ್ಲಮ್ಮ ನಿನ್ನ ಕೈಯಲ್ಲಿ. ಇನ್ನೊಂದೆರಡು ದೋಸೆ ತಿಂದು ಭಾಗ ಆಗುತ್ತೆ. ಮೆಲ್ಲ ಮೆಲ್ಲ ಮುರಿದೋಗ್ಬೋದು ಹ್ಯಾಂಡಲ್ ಅದ್ರದ್ದು. ವಿಂಟರಲ್ಲಿ ಅಂತೂ ಬರುದಿಲ್ಲ ಅಮ್ಮ, ಗ್ಯಾರಂಟಿ. ಅದಕ್ಕೆ ವಿಂಟರಲ್ಲಿ ಜಾಕೆಟ್ ಹಾಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋದು ಇವಾಗ. ಅದು ಫುಲ್ ಜಿಪ್ ಹಾಕೊಳ್ಳಿ. ಬರ್ತಿಲ್ಲ ಅನ್ನೋದು. ಅಲ್ಲಿ ಹೋಗಿ ಉದ್ದ ಕನ್ನಡಿಯಲ್ಲಿ ನೋಡಿ ಹೊರಗಡೆ. ಅಜ್ಜಿ ಮಾಡಿದ ಹೋಳಿಗೆ ನಾನು ತಿನ್ನ ಒಂದು ಹೋಳಿಗೆ. ಯಾಕೆಂದ್ರೆ ನಂಗೆ ಇಷ್ಟ. ಆಯ್ತು, ನಿಂಗೆ ಖಾರ ಹೋಳಿಗೆ ಮಾಡ್ಕೊಡೋಣ. ಒಳಗಡೆ ಖಾರ ಫಿಲ್ಲಿಂಗ್ ಹಾಕಿ ಮಾಡ್ಕೊಡೋಣ. ಹೌದು. ಹಲೋ ಎವ್ರಿವಾನ್, ಹೇಗಿದ್ದೀರಿ ಎಲ್ಲರೂ? ನೋ ತುಂಬ ದಿನ ಆಯಿತು ನಾವು ಸಿಕ್ಕಿ. ನಾನು ವಿಡಿಯೋ ಹಾಕಿ ತುಂಬ ದಿನ ಆಗಿದೆ. ಅಫ್ಕೋರ್ಸ್ ಅಪ್ಪ ಅಮ್ಮ ಬಂದಿದ್ದರು, ಸೊ ಅವ್ರು ಹೊರಡೋ ಟೈಮ್ ಆಗಿತ್ತು ವಾಪಸ್ ಇಂಡಿಯಾಗೆ. ಸೊ ಅದು ಇದು ತೊಗೊಳ್ಳೋದು ಮತ್ತು ಅವ್ರಿಗೆ ಎಲ್ಲ ಪ್ಯಾಕ್ ಮಾಡೋದು ಅದರಲ್ಲೇ ಸ್ವಲ್ಪ ನಮಗೆ ಟೈಮ್ ಆಯಿತು. ಸೊ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವಾಗ ನಾನು ಮಾಡ್ತಾ ಇರೋದು, ಇವಾಗಷ್ಟೇ ನೋಡಿದ್ರಿ ಅಮ್ಮ ಹೋಳಿಗೆ ಮಾಡ್ತಾಯಿದ್ರು. ಅವ್ರು ಹೊರಡೋ ಮುಂಚೆ ಸ್ವಲ್ಪ ಏನಾದ್ರು ಸ್ವೀಟ್ ಮಾಡೋಣ ಅಂತ ಹೇಳಿ ಹೋಳಿಗೆ ಮಾಡಿಕೊಟ್ರು ನಮಗೆಲ್ಲ. ಆ್ಯಂಡ್ ಇವಾಗ ಸದ್ಯ ನಾವು ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ ಮಾವ ಬಂದಿದ್ದು ಒಂದು ಆಲ್ಮೋಸ್ಟ್ 2 months ಇದ್ದರು ಅವರು. 2 months 1 week ಕಮ್ಮಿ. ತುಂಬ ದಿನ ಉಳಿಲಿಲ್ಲ. ಫಸ್ಟ್ ಟೈಮ್ ಬಂದಾಗನೇ ಒಂದೇ ಸರಿ ಬೋರ್ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ದಿನ ಆಲ್ಮೋಸ್ಟ್ 2 months ಇದ್ದರು ಅಷ್ಟೇ. ಸೊ ಇವಾಗ ಸದ್ಯ ನಾವು ಏರ್ಪೋರ್ಟ್ ರೀಚ್ ಆಗಿ ಅವ್ರಿಗೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ಈ ಟೊರೊಂಟೊ ಪಿಯರ್ಸನ್ ಏರ್ಪೋರ್ಟಲ್ಲಿ ನಾವು ಒಳಗಡೆ ಹೋಗಿ ನಾವೇ ಬ್ಯಾಗ್ ಎಲ್ಲ ಚೆಕ್ ಇನ್ ಮಾಡ್ಬೋದು. ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ಒಳಗಡೆ ಹೋಗೋಕ್ಕೇ ಬಿಡಲ್ಲ. ಆ್ಯಕ್ಚುಲಿ ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವ್ರು ಮಾತ್ರ ಒಳಗಡೆ ಹೋಗ್ಬೋದು. ಅಂದರೆ ಕಂಪ್ಲೀಟ್ ಏನು ಚೆಕ್ ಇನ್ ಮಾಡೋ ಜಾಗಕ್ಕೂ ಟ್ರಾವೆಲ್ ಮಾಡೋರು ಮಾತ್ರ ಹೋಗೋಕ್ಕಾಗೋದು. ಸೊ ಇಲ್ಲಿ ನಾವೇ ಎಲ್ಲ ಚೆಕ್ ಇನ್ ಎಲ್ಲ ಮಾಡ್ಕೊಡ್ಬೋದು. ಅವ್ರಿಗೆ ಟ್ಯಾಗ್ ಎಲ್ಲ ತೆಗೆಸ್ಕೊಟ್ಟು ಟಿಕೆಟ್ ಎಲ್ಲ ಬೋರ್ಡಿಂಗ್ ಪಾಸ್ ಎಲ್ಲ ನಾವೇ ತೆಗೆದು ಅವ್ರಿಗೆ ಹೆಲ್ಪ್ ಮಾಡಿ ಕೊಡ್ಬೋದು. ಅದನ್ನು ಕೂಡ ಎಲ್ಲ ಆಟೋಮ್ಯಾಟಿಕ್ ಈ ಥರ ಮೆಷಿನ್ಸ್ ಇಟ್ಟಿರ್ತಾರೆ, ತುಂಬ ಮೆಷಿನ್ಸ್ ಇಟ್ಟಿರ್ತಾರೆ. ಸೊ ಅದರಲ್ಲೇ ಎಲ್ಲ ಚೆಕ್ ಇನ್ ಒಳಗಡೆ ನಾವೇ ಮಾಡಿಕೊಂಡು ಆ ಥರ ಏನು ಕೈಯಲ್ಲಿ ಅವ್ರು ಹಿಡ್ಕೊಂಡಿದ್ದಾರಲ್ಲ ಆ ಥರ ಎಲ್ಲ ಟ್ಯಾಗ್ಸ್ ಎಲ್ಲ ಬರುತ್ತೆ. ಎಲ್ಲ ಬ್ಯಾಗಿಗೂ ಹಾಕ್ಕೊಳ್ಬೋದು. ಅದನ್ನೆಲ್ಲ ಹಾಕ್ಕೊಂಡು ಅದೆಲ್ಲ ನಾವು ಅವ್ರಿಗೆ ಹೆಲ್ಪ್ ಮಾಡಿಕೊಟ್ವಿ ಎಲ್ಲ ತೆಗೆದು. ಸೊ ಅವ್ರಿಗೆ ಅಷ್ಟು ಕಷ್ಟ ಆಗಿಲ್ಲ. ಇಲ್ಲಾಂದರೆ ಚೆಕ್ ಇನ್ ಮಾಡೋದನ್ನು ಅದು ಒಂಥರ ರಗಳೆ. ಸೊ ಅವ್ರಿಗೆ ಅದೊಂದು ಸ್ವಲ್ಪ ಈಸಿ ಆಯಿತು. ಇಲ್ಲಿ ಅವರು ಟ್ರಾವೆಲ್ ಮಾಡ್ತಾ ಇರೋದು ಏರ್ ಫ್ರಾನ್ಸಲ್ಲಿ. ಸೊ ನಮ್ಮ ಟೊರೊಂಟೊಯಿಂದ ಪ್ಯಾರಿಸ್ಗೆ ಇತ್ತು, ಪ್ಯಾರಿಸಿಂದ ಬೆಂಗಳೂರಿಗಿತ್ತು. ಸೊ ಅವರು ಪ್ಯಾರಿಸಲ್ಲಿ ಇಳಿದು ನೆಕ್ಸ್ಟ್ ಫ್ಲೈಟ್ ಅವರು ಹತ್ತಬೇಕಾಗಿತ್ತು. ಸೊ ಅದೆಲ್ಲ ಅವ್ರಿಗೆ ನಾವು ಮನೆಯಿಂದನೇ ಎಲ್ಲ ಹೇಳ್ಕೊಟ್ಟಿದ್ವಿ ಯಾವ್ಯಾವ ಥರ ಮಾಡಬೇಕು ಅಂತ. ಎನಿವೇಸ್ ಅವ್ರಿಗೆ ಬಂದಿದ್ದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಆರಾಮಾಗಿ ಹೋದರು, ಏನೂ ತೊಂದರೆ ಆಗಲಿಲ್ಲ. ರೇಯಾನ್ಶ್ ಅಂತೂ ನಮಗೆಲ್ಲರಿಗೂ ಬೇಜಾರಾಗಿತ್ತು. ರೇಯಾನ್ಶ್ ಅಂತೂ ಸ್ವಲ್ಪ ಜಾಸ್ತಿನೇ ಅಳ್ತಾ ಇದ್ದ ಮನೆಯಿಂದಾನೇ ಆಲ್ಮೋಸ್ಟು. ಸೊ ನಾವು ಅಜ್ಜಿ ತಾತನ ಡ್ರಾಪ್ ಮಾಡಿ ಇವಾಗ ಅವರು ಒಳಗಡೆ ಹೋದರು. ಸೆಕ್ಯೂರಿಟಿ ಎಲ್ಲ ಆಯಿತು. ಇವಾಗ ಇನ್ನೇನು ಬೋರ್ಡ್ ಮಾಡ್ತಾರೆ ಫ್ಲೈಟು. ಸೊ ನಾವಿವಾಗ ಇಲ್ಲೇ ಕಾಯ್ತಾ ಇದ್ದೀವಿ. ಅವರು ಸುಮ್ಮನೆ ಇಲ್ಲೊಂದು ಕಾಫಿ ತೊಗೊಡ್ಲೋಣ ಅಂತ ಹೇಳಿ. ಆ್ಯಂಡ್ ನಾವು ಅವಾಗಲೇ ಏನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಇಮೋಷನಲ್ ಆಗಿ ನಮ್ಮ ಹುಡುಗ ಫುಲ್ಲು
ಹಾಗೆ ಅದನ್ನೆಲ್ಲ ನಾವು ಬೇಡ ಮಾಡೋದು ಅಂತ ಹೇಳ್ಬಿಟ್ಟು ಅದೆಲ್ಲ ನಾವು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಜಸ್ಟ್ ಇವಾಗ ಇನ್ನೇನು 6:15 ಫ್ಲೈಟ್ ಇರೋದು. ಸೊ ಇವಾಗ 5:15 ಆಗಿದೆ. ಇವಾಗ ಅವರು ಕ್ಯೂ ಅಲ್ಲಿ ನಿಂತಿದ್ದಾರೆ ಬೋರ್ಡ್ ಮಾಡೋಕ್ಕೆ, ಫ್ಲೈಟ್ ಬೋರ್ಡ್ ಮಾಡೋಕ್ಕೆ. ಸೊ ಇವಾಗಷ್ಟು ಫೋನ್ ಮಾಡಿ ಚೆಕ್ ಮಾಡಿದ್ವಿ. ಇನ್ನು ಇಲ್ಲಿಂದ ಪ್ಯಾರಿಸ್ಸಿಂದ ಬೆಂಗಳೂರು. ಹೆಂಗೆ ಹೋಯ್ತು ಟೈಮ್ ಅಂತಲೇ ಗೊತ್ತಾಗಲಿಲ್ಲ ಅಲ್ಲ ರೇಂಜ್. 1.5 ಮಂತ್ ಒಂಥರ ಫುಲ್ಲು ಏನು ಒಂಥರ ಹಿಂಗೆ ಕಂಡುಬಿಟ್ಟು ಹಿಂಗೆ ಚಿಟಕಿ ಹೊಡೆಯೋದ್ರೊಳಗೆ ಹೋಯ್ತು ಅಂತ ಹೇಳ್ತಾರಲ್ಲ, ಹಂಗೆ ಅಷ್ಟು ಫಾಸ್ಟ್ ಆಗೋಯ್ತು ಅಷ್ಟೇ. ಬಟ್ ಖುಷಿ ಆಯಿತು. ಎನಿವೇಸ್ ಶಾರ್ಟ್ ಸ್ಟೇ ಆದ್ರೂ ಖುಷಿ ಆಯಿತು. 2 ಮಂತ್ಸ್ಗೆ ಒಂದು 5 ಡೇಸ್ ಕಮ್ಮಿ ಅಷ್ಟೇ. ನಾವು ಈ ವಿಡಿಯೋನ ಅವರು ಇಂಡಿಯಾಗೆ ಸೇಫಾಗಿ ರೀಚ್ ಆದಮೇಲೆ ಮಾಡ್ತಾ ಇದ್ದೀವಿ. ಸೊ ಅವ್ರು ಹೋದ್ಮೇಲೆ ನಮಗೆ ಇಲ್ಲಿ ವಾಪಸ್, ನನಗಂತೂ ಮನೆಗೆ ವಾಪಸ್ ಬರೋಕ್ಕೆ ಇಷ್ಟ ಇರಲಿಲ್ಲ. ಒಂಥರ ಬೋರ್ ಅನಿಸ್ತಾ ಇತ್ತು. ಅಂದರೆ ಅವರಿದ್ದಾಗ ಮನೆ ಫುಲ್ಲು ತುಂಬಿಕೊಂಡಿತ್ತು. ಆಮೇಲೆ ಅವ್ರು ಹೋದ್ಮೇಲೆ ಒಂದೇ ಸರಿ ಏನೋ ಖಾಲಿ ನನಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ. ಒಂಥರ ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕಾಗಿತ್ತು ಅಂತೆಲ್ಲ. ರೇಂಜ್ಗೆ ತುಂಬ ಬೇಜಾರಾಗಿತ್ತಲ್ಲ ರೇಂಜ್. ಯಾ ಸೊ ಎನಿವೇಸ್ ಅದು ಇನ್ನೂ ಸ್ವಲ್ಪ ದಿನ ಅಡ್ಜಸ್ಟ್ ಆಗುತ್ತೆ. ಸದ್ಯ ಇದಿಷ್ಟೇ ನಮ್ದು ಇವತ್ತಿಂದು ವಿಡಿಯೋ. ಆ್ಯಂಡ್ ನೀವು ತುಂಬ ಜನ ಹೇಳ್ತಾ ಇದ್ರಿ ಇನ್ನು ಕುಕಿಂಗ್ ವಿಡಿಯೋ ಎಲ್ಲ ಮಾಡಿ ಅವ್ರ ಜೊತೆ ಅಂತ. ನನಗೊಂಥರ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅದ್ರ ಜೊತೆಗೆ ನನ್ನ ಆಫೀಸ್ ಕೆಲಸನೂ ಇರ್ತಾಯಿತ್ತು. ಸೊ ಅದ್ರ ಜೊತೆ ಮತ್ತು ವೀಕೆಂಡ್ಸ್ ಎಲ್ಲಾದರೂ ಹೋಗ್ತಾ ಇದ್ವಿ. ಹಾಗಾಗಿ ನನಗೆ ಯಾವುದಕ್ಕೂ ಟೈಮೇ ಸಿಗ್ತಾ ಇರಲಿಲ್ಲ ಕರೆಕ್ಟಾಗಿ. ಸೊ ಆದಷ್ಟು ನನ್ನಿಂದ ಅಷ್ಟೇ ನಾನು ವಿಡಿಯೋ ಮಾಡಿರೋದು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಲ್ವ ರೇಂಜ್. ಆ್ಯಂಡ್ ಅಷ್ಟೇ, ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಖುಷಿಯಾಗಿ ಟಾಟಾ ಬಾಯ್ ಬಾಯ್. ಎಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.